ತಾಲೂಕಿನ ಬ್ಯಾಡನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿ ದೊಡ್ಡಹಟ್ಟಿ ಗ್ರಾಮದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಶಾಸಕ ವೆಂಕಟರಮಣಪ್ಪ ಅವರು ಗುದ್ದಲಿ ಪೂಜೆ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಹೈ ಮಾಸ್ಕ್ ವಿದ್ಯುತ್ ದೀಪವನ್ನು ಉದ್ಘಾಟಿಸಿದರು. ಇದೇ ವೇಳೆ ಇಲ್ಲಿನ ದೇವಸ್ಥಾನದ ಆವರಣದಲ್ಲಿ ಸಿಸಿ ರಸ್ತೆಯನ್ನು ನಿರ್ಮಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಎಚ್ ಜೋಗಪ್ಪ, ಕೆ ಪಾಳೇಲಪ್ಪ, ಡಿಎಂ ಮಲ್ಲಯ್ಯ, ಡಿಎಂ ಮಹೇಶ್, ಡಿಎಚ್ ದೇವರಾಜು, ಯಾದವ, ಮುಖಂಡರುಗಳಾದ ಮುಗದಾಳ ಬೆಟ್ಟ ನರಸಿಂಹಪ್ಪ, ರೈತ ಮುಖಂಡ ನರಸಿಂಹರೆಡ್ಡಿ, ಪೂಜಾರಪ್ಪ ಹಾಗೂ ಇಲಾಖೆ ಅಧಿಕಾರಿಗಳಾದ ಜಿಲ್ಲಾ ಪಂಚಾಯತ್ ಎಇಇ ಸುರೇಶ್, ಬಸವಲಿಂಗಪ್ಪ, ದೇಶಪಾಂಡೆ, ಪಾಪಣ್ಣ, ವಿಎಚ್ ಪಾಳ್ಯ, ಹನುಮೇಶ್, ಶಿಕ್ಷಕ ಮಲ್ಲಯ್ಯ, ಶಿವರಾಜು, ಕನಕ ಸೇರಿ ಇನ್ನು ಹಲವಾರು ಸ್ಥಳೀಯ ನಾಯಕರು ಉಪಸ್ಥಿತರಿದ್ದರು. ಇವತ್ತು ಬಹಳ ದಿನದ ಬೇಡಿಕೆ ಆಗಿದ್ದು ದೊಡ್ಡಟ್ಟಿಗೆ ಡಾಂಬರೀಕರಣ ವ್ಯವಸ್ಥೆ ಬೇಕು ಅಂತದ್ದು ಎಲ್ಲರೂ ಕೂಡ ಹಗಲೆಲ್ಲ ಕೇಳ್ತಾ ಇದ್ರು. ಅದರಿಂದ ಇವತ್ತು ಡಾಂಬರೀಕರಣ ವ್ಯವಸ್ಥೆ RO ಪ್ಲಾಂಟ್ ಕೇಳಿದ್ರು. RO ಪ್ಲಾಂಟ್ ಕೂಡ ಇವತ್ತು ಮಂಜೂರಾಗಿದೆ. ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ. ಇದರೆಲ್ಲರ ಜೊತೆಯಲ್ಲಿ ದೇವಸ್ಥಾನದ ಮುಂದೆ ನಾವು ದೇವತಾ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ. ಸ್ವಲ್ಪ ಕಾಂಕ್ರೀಟ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ದೇವಸ್ಥಾನದ ಮುಂದೆ CC ರೋಡ್ ಮಾಡಿ ಅಂತ ಇವು ಯಾರು ಕೇಳದೆ ಇದ್ದರೂ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಎಲ್ಲ ಯೋಚನೆ ಮಾಡಿ ನಾನಾಗೆ ಹೇಳಿದೆ, ಹೈ ಮಾರ್ಕ್ಸ್ ಲೈಟ್ ಹಾಕ್ತೀನಿ ನಿಮ್ಮೂರಿಗೆ. ಹೈ ಮಾರ್ಕ್ಸ್ ಲೈಟ್ ಯಾರು ಕೇಳಿರಲಿಲ್ಲ. ಆವತ್ತು ಎಲ್ಲ ಮುಗಿದೋಗಿತ್ತು. ನನಗೇನು ದೇವರು ಬುದ್ಧಿ ಕೊಟ್ಟ, ಯಾಕೆ 1-2 ಬಿಟ್ಟು ಹೋಗಿದ್ದಾವ ಮಾಡಬಾರ್ದು ಅಂತ ಯೋಚನೆ ಮಾಡಿ ಕೋಟೆ ಪ್ರಭಾಕರಣ ಅಂತ ಕೇಳಿದ್ರು. ಅದು ಇದು ಮುಗದಾಳ ಬೆಟ್ಟಕ್ಕೂ ನರಸಿಂಹಪ್ಪ ನಮ್ಮೂರಿಗೆ ಆಡಬೇಕಂತ ಅಲ್ಲಿ ನಾಗೇನಹಳ್ಳಿ ತಾಂಡ ಬೂದು ಬೆಟ್ಟಕ್ಕೊಂದು 5-6 ಅಡಿಷನಲ್ ಆಗಿ ಯಾವುದರಾಗನ್ನ ಗ್ರಾಂಟ್ ನಾನು ಕೊಡ್ತೀನಿ ಹಾಕೊಡ್ರಪ್ಪ ಅಂತ ಹೇಳಿದವರು. ಅವರಿಗೆ ಕೂಡ ಇವತ್ತು ಗ್ರಾಂಟ್ ಇಂದಲೇ ಹಾಕ್ಕೊಟ್ಟಿದ್ದಾರೆ. ಹೇಳ್ತಾ ಇವತ್ತು ಎಲ್ಲದಕ್ಕಿಂತ ಸಂತೋಷ ಏನಂದರೆ ಭಾಳ ಡಿಲೇ ಆದರೂ ಕೂಡ ಈ ದೇವಸ್ಥಾನ ಭಾಳ ಸುಂದರವಾಗಿ ಕಟ್ಟಿರೋದಕ್ಕೆ 8 ಲಕ್ಷ ಅನುದಾನವನ್ನು ನಾನು ಈ ದೇವಸ್ಥಾನಕ್ಕೆ ಕೊಟ್ಟಿದ್ದೇನೆ. ಹಾಕಿದಲ್ಲ 5 ಲಕ್ಷ ಇದರಿಂದ ನನಗೆ ಭಾಳ ಸಂತೋಷ ಆಯಿತು. ಇವತ್ತು ದೇವಸ್ಥಾನ ಇಷ್ಟು ಸುಂದರವಾಗಿ ಕಟ್ಟಿರ್ತಕ್ಕಂಥ ಏನು 3 ದೇವಸ್ಥಾನ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumukuru.com ಗೆ ಭೇಟಿ ನೀಡಿ.